ಯೋಜನೆಗಳನ್ನು ರೂಪಿಸುವಾಗ ಅದರ ಸಾಧಕ ಬಾಧಕ ಯೋಜನೆಯಿಂದ ಯಾರಿಗೆ ಪ್ರಯೋಜನ ಎನ್ನುವುದನ್ನು ಲೆಕ್ಕಾಚಾರ ಹಾಕಿದರೆ ಮಾತ್ರ ಆ ಯೋಜನೆ ಯಶಸ್ವಿಯಾಗಲು ಸಾಧ್ಯ. ಆದರೆ ಇಂದು ರಾಜಕೀಯ ಲಾಭಕ್ಕಾಗಿಯೋ ಅಧಿಕಾರದ ತೋರ್ಪಡಿಗೆಗಾಗಿಯೋ ಇಂದು ಜನಪ್ರತಿನಿಧಿಗಳು ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಆದರೆ ಇಂತಹುದೋ ಒಂದು ಯೋಜನೆ ಪುತ್ತೂರಿನಲ್ಲೂ ತಿಂಗಳ ಹಿಂದೆ ಆರಂಭಗೊಂಡಿದೆ. ಆದರೆ ತಿಂಗಳಾದರೂ ಈ ಯೋಜನೆಯ ಲಾಭ ಮಾತ್ರ ಯಾರಿಗೂ ದೊರಕಿಲ್ಲ. ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ ಶಕುಂತಲಾ ಶೆಟ್ಟಿಯವರ ವೈಫೈ ಯೋಜನೆ. ತನ್ನ ಪ್ರದೇಶಾಭಿವೃದ್ಧಿ ಫಂಡ್ನಿಂದ ಸುಮಾರು 7.50 ಲಕ್ಷ ರೂಪಾಯಿ ಖರ್ಚು ಮಾಡಿದ ಈ ವೈಫೈ ಬಳಸುವವರಿಗೆ ನಾಟ್ ರೀಚಬಲ್ ಆಗಿದೆ. ಬಿಎಸ್ಎನ್ಎಲ್ ಮೂಲಕ ಈ ವೈಫೈ ವ್ಯವಸ್ಥೆಯನ್ನು ಕಲ್ಪಿಸಲು ಈಗಾಗಲೇ ಪುತ್ತೂರಿನ 7 ಕಡೆಗಳಲ್ಲಿ ಹಾಟ್ಸ್ಪಾಟ್ಗಳನ್ನು ನಿರ್ಮಿಸಲಾಗಿದೆ. ಆದರೆ ಈ ವೈಫೈ ಮಾತ್ರ ಇಂದಿನವರೆಗೂ ಯಾರದೇ ಉಪಯೋಗಕ್ಕೆ ಬಂದಿಲ್ಲ. ಪುತ್ತೂರು ತಾಲೂಕು ಪಂಚಾಯತ್ ಬಸ್ ನಿಲ್ದಾಣ, ಮಿನಿ ವಿಧಾನಸೌಧ ಸೇರಿದಂತೆ ಈ ಹಾಟ್ಸ್ಪಾಟ್ ಹಾಕಿದ 150 ಮೀಟರ್ ವ್ಯಾಪ್ತಿಯಲ್ಲಿ ದಿನಕ್ಕೆ ಅರ್ಧ ಗಂಟೆ ಉಚಿತ ಇಂಟರ್ನೆಟ್ ಬಳಸುವ ಅವಕಾಶವನ್ನು ಶಾಸಕಿಯವರು ಈ ಮೂಲಕ ಸಾರ್ವಜನಿಕರಿಗೆ ನೀಡಿದ್ದಾರೆ. ಆದರೆ ಈ ವೈಫೈ ಸೌಲಭ್ಯದ ವಿಚಾರವೇ ತಿಳಿಯದ 75% ಜನರಿದ್ದು, ವಿಚಾರ ತಿಳಿದ 25% ಜನರಿಗೆ ವೈಫೈ ಬಾಕಿಯ ಮಾತ್ರ ಸಿಗುತ್ತಿಲ್ಲ. ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ 7 ಲಕ್ಷ ರೂಪಾಯಿ ಖರ್ಚು ಮಾಡಿರುವಂಥ ವೈಫೈ ಈಗ ಇಲ್ಲಿ ಯಾರಿಗೂ ಸಿಗ್ತಾ ಇಲ್ಲ. ಇಂಥದ್ದೊಂದು ಯೋಜನೆ ಬೇಕು ಅಂತೇಳಿ ಪುತ್ತೂರಿಂದ ಯಾರು ರಿಕ್ವೆಸ್ಟ್ ಮಾಡಿದ ಹಾಗೂ ಕಾಣಿಸ್ತಾ ಇಲ್ಲ. ಯಾರು ಅಂಥ ಒಂದು ದೊಡ್ಡ ಒತ್ತಡವು ಯಾರಿಗೂ ಬಂದಿರಲಿಲ್ಲ. ಆದರೆ ಜನರ ಅನುಕೂಲಕ್ಕೆ ಬೇಕಾದಂಥ ರಸ್ತೆಗಳಾಗಲಿ ಅಥವಾ ಇನ್ಯಾವುದೇ ಒಂದು ಸಂಕ ನಿರ್ಮಾಣಕ್ಕಾಗಲಿ ಇಂಥದ್ದಕ್ಕೆಲ್ಲ ಈ ದುಡ್ಡನ್ನು ಉಪಯೋಗಿಸ್ತಾ ಇದ್ದರೆ ಅದು ಹೆಚ್ಚು ಸಮರ್ಪಕವಾಗಿ ಯೂಸ್ ಆಗ್ತಾ ಇತ್ತು. ಇದೀಗ ನೆಟ್ ಪ್ಯಾಕ್ ಮೊಬೈಲ್ 10,000 ರೂಪಾಯಿ 12,000 ರೂಪಾಯಿ ಮೊಬೈಲ್ ತೊಗೊಂಡವರು 100 ರೂಪಾಯಿ 150 ರೂಪಾಯಿ ನೆಟ್ ಹಾಕಲಿಕ್ಕೆ ಏನು ಕಷ್ಟ ಇಲ್ಲ. ಅವರಿಗೆ ಇದರ ಅಗತ್ಯ ಇರಲಿಲ್ಲ. ಆದರೆ ಯಾರಿಗೆ ಬಡ ಜನರಿಗೆ ರಸ್ತೆ ಅವರ ಸರ್ಕಾರವೇ ಮಾಡಿಕೊಡಬೇಕು, ಅದಕ್ಕೆ ಸ್ವಂತ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕಿತ್ತು. ಪುತ್ತೂರು ನಗರದಲ್ಲಿ ಉಚಿತ ಇಂಟರ್ನೆಟ್ ವ್ಯವಸ್ಥೆಯನ್ನ ಕಲ್ಪಿಸುವ ಹಿಂದಿನ ಉದ್ದೇಶವಾದರೂ ಏನು ಎನ್ನುವುದು ಪುತ್ತೂರಿನ ಜನತೆಗೆ ಇತ್ತೀಚಿನವರೆಗೂ ತಿಳಿದಿಲ್ಲ. 7.50 ಲಕ್ಷದಷ್ಟು ಖರ್ಚು ಮಾಡಿ ಯಾರಿಗೂ ಪ್ರಯೋಜನವಿಲ್ಲದ ಈ ಯೋಜನೆಯ ಬದಲಿಗೆ ಪುತ್ತೂರಿನ ಹಲವೆಡೆ ಕಾಲು ಸಂಕವಿಲ್ಲದೆ ಸಂಪರ್ಕದ ಕೊರತೆ ಇರುವಲ್ಲಿ ಈ ಹಣವನ್ನು ಬಳಸಬಹುದಿತ್ತು ಎನ್ನುವ ಅಭಿಪ್ರಾಯಗಳು ಕೇಳಿಬರುತ್ತಿದೆ. ಸರ್ಕಾರಿ ಕಚೇರಿಗಳಿಗೆ ಬರುವ ಸಾರ್ವಜನಿಕರ ಉಪಯೋಗಕ್ಕಾಗಿ ಈ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎನ್ನುವ ಶಾಸಕರಿಗೆ ಈ ವ್ಯವಸ್ಥೆ ಯಾವ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿದೆ ಎನ್ನುವ ಮಾಹಿತಿಯೇ ಇಲ್ಲ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.